My new single Daylight is out now. Check it out on Spotify. Need help setting the mood for dinner with the perfect date night playlist? Or ready to try watching your podcast on the ಯಾವ ಒಂದು ಇದರಲ್ಲಿ ಬರ್ತದೆ ಲಕ್ಕಿ ಗೆದ್ದು ಯಾವ ಒಂದು ನಿಮ್ಮ ಬರ್ಡೇಲಿ ಅಂತ ಬರ್ತದೆ ಅವರು ಇದರಿಂದ ಇದರಲ್ಲಿ ಬಂದವರು ಅವ್ರು ಬರ್ತಾರೆ. ಹಾಗೆ ಒಂದೊಂದು ಬಾಕಿದ ನೋಡೋಣ. ನೆಕ್ಸ್ಟ್ ಸೆಪ್ಟೆಂಬರ್. Right side yes, right side yes, left side no. ಓಕೆ, ಆದಷ್ಟು ಎದುರು ಬನ್ನಿ, ಸ್ವಲ್ಪ ಎದುರು ಬನ್ನಿ, ಸ್ವಲ್ಪ ಎದುರು ಬನ್ನಿ. ಹೇಳಿದ ಕೂಡಲೇ ಲೆಫ್ಟ್ ಸೈಡ್ಗೆ ಯಾರು. ಓಕೆ, ಇಬ್ಬರ ಪಿ ಟಿ ಐರು ಬರಬೇಕು. ಇಬ್ಬರು ಸ್ಟಾರ್ಟ್ ನಾವು. ಎಸ್, ಲೇಟಾಗಿ ಬಂದವರು ಅಮಿತಾ ಟೀಚರ್ ಹೊರಗೆ, ಅಮಿತಾ ಟೀಚರ್ ಹೊರಗೆ. ನೋ 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 ಔಟ್ ಇದ್ದಲ್ಲಿ. ಎಸ್ ನೋ ನೋ ಎಸ್ ಎಸ್ ನೋ ನೋ ಎಸ್ ನೋ ನೋ. ಯಾರು ಅಂದಾಡಿದ್ರೆ ಆಗಿಲ್ಲ, ಔಟ್, ಹೊರಗೆ ಮಾಡಿ. ಯಾರಾದ್ರೂ ಅಂದಾಡಿದ್ರು ಸಾಕು ಗೇಮಿಂದ ಹೊರಗೆ. ಎಸ್ ಎಸ್ ಓಕೆ. ನೋ ನೋ ಎಸ್ ನೋ ನೋ ಎಸ್ ಎಸ್ ನೋ ಎಸ್ ನೋ ಎಸ್. ಟೀಚರ್ ಔಟ್. ನೋ ಎಸ್ ಎಸ್ ನೋ 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 ಎಸ್ ಎಸ್ ನೋ 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 ಎಸ್ ನೋ ಎಸ್ ಎಸ್ ನೋ ನೋ ಎಸ್ ನೋ ನೋ. ಯಾರು ಅದ್ದಾಡಿದ್ರಲ್ಲಿ? ನೋ ಎಸ್ ಎಸ್ ನೋ ನೋ ಎಸ್ ನೋ ನೋ ಎಸ್ ನೋ. ಜಂಪ್ ಮಾಡಬೇಕು, ಇದು ಈಸಿ ಆಗ್ತದೆ ನಿಮಗೆ. ನೀವೇ ಔಟ್ ಆಗೋದಿಲ್ಲ, ಜಂಪ್ ಮಾಡಿದರೆ ಮಾತ್ರ ಬೇಗ ಔಟ್ ಆಗ್ತೀರಿ, ಇಲ್ಲದ. ಓಕೆ, ಎಸ್ ನೋ ನೋ ಎಸ್ ನೋ 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 ಎಸ್ ನೋ ಎಸ್ ನೋ 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 ಎಸ್. ಟೀಚರ್ ಔಟ್. ನೋ ಎಸ್
Yes. No. Yes. Yes. No. No. Yes. No. ಸ್ಲೋ ಮಾಡಬೇಕು, ಟಯರ್ಡ್ ಆಗೋದು. Yes. No. No. Yes. Yes. Out. Yes. Silent please. ಕೇಳ್ತಾ ಇಲ್ಲಿ ಪ್ಲೀಸ್. Yes. ಸ್ಲೋ ಮಾಡಬೇಡಿ. Yes. 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 No. Yes. Yes. No. Yes. Yes. No. ಸ್ಲೋ ಮಾಡಿದ್ರೆ ಔಟ್ ಆಗ್ತಾರೆ. No. Yes. No. No. Yes. Yes. No. Yes. No. Yes. No. Yes. Yes. No. No. Yes. Yes. Pitcher out. No. No. Yes. No. Yes. 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 No. Yes. No. ಆದಷ್ಟು ಹಾರಬೇಕು. ಸ್ಟೆಪ್ ಇಟ್ಟರೆ ಆರಾಮ್ಸೆ ಇರ್ತೀರಿ ನೀವು. ಸಂಚಾರಕ್ಕೆ ಮಾಡಬೇಕಷ್ಟೇ. ನೋ. ಹಾರಿಡಿ ಪ್ಲೀಸ್. ಜಂಪ್ ಮಾಡಿ, ಇಲ್ಲಾಂದರೆ ಈಸಿಯಲ್ಲಿ ನಿಮಗೆ ಆಗ್ತದೆ. ಅದಕ್ಕೆ ಜಂಪ್ ಮಾಡಿದ್ರೆ ಆಗ್ತದೆ. ಎಸ್. ಎಸ್. ನೋ. ನೋ. ಖಾಲಿ ಒಂದು ಇಡಬೇಡಿ, ಎರಡು ಇಡಿ ಪ್ಲೀಸ್. ಎರಡು ಇಡಿ. ಎಸ್. ನೋ. ಎಸ್. ಎಸ್. ಮೇಡಮ್ ಔಟ್. ಎಸ್. ಅಂದಡಿದಾರೆ ಔಟ್. ಇಬ್ಬರು ಔಟು. ನೀರ್ಲ ಅಲ್ಲ. ಎಸ್. ನೋ. ಎಸ್. 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 ನೋ. ನೋ. ಎಸ್. ನೋ. ಎಸ್. ಎಸ್. ನೋ. ಎಸ್. ಎಸ್. ನೋ. ಎಸ್. ಎರಡು ಕಾಲಿಡಬೇಕೀಗ, ಇಲ್ಲಾಂದ್ರೆ ಇದು ಸಂಚಾರಿಗೆ ಆಗ್ತದೆ. ಇದು ಜಂಪ್ ಮಾಡಿ ಇವತ್ತೊಂದು. ಓಕೆ. ನೋ. ಎಸ್. ಎಸ್. ನೋ. ಎಸ್. ನೋ. ಎಸ್. ನೋ. ಎಸ್. ನೋ. ಎಸ್. ನೋ. ಎಸ್. ನೋ. ನೋ. ಎಸ್. ನೋ. ಎಸ್. ನೋ. ಎಸ್. ನೋ. ಎಸ್. ನೋ. ಎಸ್. ನೋ. ನೋ. ಎಸ್. ನೋ. ಎಸ್. ನೋ. ಎಸ್. ನೋ. ನೋ. ಎಸ್. ನೋ. ಎಸ್. ನೋ. ನೋ. ಎಸ್. ನೋ. ನೋ. ಎಸ್. ಎಸ್. Last 3 members. Yes. Yes. Pitcher out. Pitcher out. Else. Yes. Yes. No. No. Yes. No. Yes. No. Yes. No. 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 Teacher out. First, second. First winner, second winner. ಇಲ್ಲಿಗೆ ಪ್ಲೀಸ್ ಸೈಲೆಂಟ್ ಪ್ಲೀಸ್. ಎಲ್ಲ ಮಕ್ಕಳು
ದಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ ದಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ನಗು ಮಗದಿಂದ ಜಗವನ್ನು ನೋಡುತ್ತಾ ಮಂದಹಾಸದಲ್ಲಿ ಕುಳಿತಿಹ ದೇವ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರ್ತಿ ಹೇ ಗಣನಾಥ ದಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ ದಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ಶಿಕ್ಷಕರಿಂದ ದೀಪ ಪ್ರಜ್ವಲನೆ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಈಗ ನಮ್ಮ ಪಿಟಿ ಅಧ್ಯಕ್ಷರು ದೀಪ ಪ್ರಜ್ವಲನೆ ಮಾಡ್ತಿದ್ದಾರೆ. ಅವರೊಟ್ಟಿಗೆ ರವಿರಾಜ್ ಸರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಸರ್ವರಿಗೂ ಆತ್ಮೀಯ ವಂದನೆಗಳು. ಆಚಾರ್ಯ ದೇವೋಭವ ಎಂಬ ಸಂಸ್ಕೃತಿ ನಮ್ಮದು. ಆಚಾರ್ಯ ದೇವೋಭವ ಎಂಬ ಸಂಸ್ಕೃತಿ ನಮ್ಮದು. ಎತ್ತ ತಾಯಿ, ಬದುಕು ಕಲಿಸಿದ ತಂದೆ, ಸಂಸ್ಕಾರವನ್ನು ನೀಡಿದ ಗುರು, ಮೂವರನ್ನು ಪೂಜನೀಯ ಸ್ಥಾನದಲ್ಲಿದ್ದು ಗೌರವಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಹೆಗ್ಗಳಿಕೆಯೇ ಹೌದು. ಇಂದು ಶಿಕ್ಷಕರ ದಿನಾಚರಣೆ ಈ ಸಂಭ್ರಮಕ್ಕೆ ಆಗಮಿಸಿದ ಭಗವತಿ ಪ್ರೌಢಶಾಲಾ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಪ್ರಮೀಳಾ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಭಗವತಿ ಹಿರಿಯ ಪ್ರಾಥಮಿಕ ವಿಭಾಗದ ಪ್ರೌಢಶಾಲಾ ವಿಭಾಗದ ಸುರೇಖಾ ಜೆ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಜಯಪ್ರಸಾದ್ ಆಚಾರ್ಯ ಹಾಗೂ ಲಕ್ಷ್ಮೀ ಆಚಾರ್ಯ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಶಿಕ್ಷಕ ವೃಂದಕ್ಕೂ ಆದರಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅಂತೆ ನನ್ನ ಪ್ರೀತಿಯ ಮಕ್ಕಳೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಗದೊಮ್ಮೆ ಹಾಗೆಯೇ ನಮ್ಮ ಹೊಸಕುರಲ್ ಚಾನೆಲ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಹಬ್ಬಕ ಚಾನೆಲ್ ರಾದ ಶಿವ್ ಇವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಗದೊಮ್ಮೆ ತಮಗೆಲ್ಲರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಧನ್ಯವಾದಗಳು. ಸ್ವಾಗತ ಕೋರಿದ ಹರಿನಾಕ್ಷ ಅಡ್ಯಂತೆ ಅವರಿಗೆ ನಿಮಗೂ ಸ್ವಾಗತ. ಈಗ ಮಾತಿನಲ್ಲಿ ಸ್ವಾಗತ ಆಯಿತು. ನೃತ್ಯದ ಮೂಲಕ ನಿಮ್ಮನ್ನೆಲ್ಲ ಮನರಂಜಿಸಿದ ಸ್ವಾಗತ ಕೋರಿಕೆ ಬರ್ತಾ ಇದ್ದಾರೆ ಸಬಿತಾ ಅಂಡ್ ಕಬಿತಾ. लाडी लेडी बाये गुंगुरु गुंगुरु बाये हैवा
ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇವೆ. ಅದರೊಟ್ಟಿಗೆ ಎಲ್ಲ ಕೆಲವು ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ಆರತಿ ಮತ್ತು ಪುಷ್ಪಾರ್ಚನೆಯ ಮೂಲಕ ತಮ್ಮ ಒಲವನ್ನು ತೋರಿಸಲಿಕ್ಕಿದ್ದಾರೆ. ಸೊ ಎಲ್ಲ ಟೀಚರ್ಸ್ ಹಾಗೂ ಸ್ಟಾಫ್ ದಯಮಾಡಿ ಸ್ಟೇಜ್ ಮೇಲೆ ಬನ್ನಿ. ಸ್ವರೂಪರಾದ ನಮ್ಮೆಲ್ಲರ ಶಿಕ್ಷಕರಿಗೆ ಹಾಡಿನ ಮೂಲಕ ಅಭಿನಂದನೆ ಹಾಗೂ ಗೌರವವನ್ನು ಸಲ್ಲಿಸಲಿದ್ದಾರೆ. ಸೊ ಸುನೀತಾ ಅವರು ಪ್ಲೀಸ್ ಬನ್ನಿ. ಶಿಕ್ಷಕರಿಗೆ ಇವತ್ತಿನ ದೇವರು, ಆ ದೇವರಿಗೆ ಇವತ್ತು ಆರತಿ ಬೆಳಗುವ ಮೂಲಕ ತಮ್ಮಲ್ಲಿ ಇರುವಂತ ಎಲ್ಲ ವಿದ್ಯೆಯು ನಮಗೆ ದೊರಕಲೆಂದು ಆ ಶಿಕ್ಷಕರಿಗೆ ಇಂದು ದೇವರ ಸಮಾನರಾಗಿ ನೋಡಿಕೊಂಡು ಇವತ್ತಿಗೆ ಆರತಿ ಬೆಳಗುವ ಎಲ್ಲ ಮಕ್ಕಳು ಕೈ ಮುಗಿದು ನಿಂತುಕೊಳ್ಳಿ. ಇವತ್ತು ನಿಮ್ಮ ದೇವರು ನಿಮ್ಮ ಎದುರಿಗಿದ್ದಾರೆ. ಎಲ್ಲ ಆ ದೇವರಿಗೆ ನೀವು ಚಿರಋಣಿಯಾಗಿರಬೇಕು.
ನಿಮ್ಮ ಮುಂದಿನ ಹೆಜ್ಜೆ ಇಡುವಲ್ಲಿ ಇವರ ಪಾತ್ರ ಪ್ರಮುಖವಾಗಿರುತ್ತದೆ. ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ. ಕಲೆಯಿಂದ ತಾನೇ ಶಿಲೆಗೆ ಮತಿ, ಶಿಲೆಯಿಂದ ಕಲೆಗೆ ಕುಂಚಾರತಿ. ಪ್ರತಿಯೊಂದರಲ್ಲೂ ಅವನಾನತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನು ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಕಾಲಿಗೆ ಬಿದ್ದು ನಮಸ್ಕರಿಸಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲ ಮಕ್ಕಳು ಕೂತಲ್ಲೇ ಅಡ್ಡ ಬೀಳಿ. ಎಲ್ಲ ಮಕ್ಕಳಲ್ಲಿ ಸೈಲೆಂಟ್ ಆಗಿ ಇಲ್ಲಿ ಕೇಳಿ. ಎಲ್ಲ ಮಕ್ಕಳು ಕೂತಲ್ಲೇ ಆ ದೇವರಿಗೆ ಅಡ್ಡ ಬೀಳಿ. ಭಗವತಿ ಶಾಲಾ ಎಲ್ಲ ಶಿಕ್ಷಕರಿಗೆ ರಕ್ಷಕ ಶಿಕ್ಷಕ ಸಂಘದ ವತಿಯಿಂದ ಗೌರವ ಅರ್ಪಣೆ.
ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮೊಂದಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ನಮ್ಮ ಶಾಲಾ ಸಂಚಾಲಕರಿಗೂ ಅಭಿನಂದನೆಗಳು ಸರ್. ಈಗ ನೀವೆಲ್ಲರೂ ಸ್ಟೇಜ್ ಮೇಲೆ ಡ್ಯಾನ್ಸ್ ನೋಡಿದ್ದೀರಾ, ಸಾಂಗ್ ನೋಡಿದ್ದೀರಾ, ಡ್ರಾಮಾ, ಸ್ಪೀಚ್ ಇದೆಲ್ಲ ನೋಡಿದ್ದೀರಾ. ಆದ್ರೆ ಯಾರಾದ್ರೂ ಲೈವ್ ಆಗಿ ನೋಡಿದ್ದೀರಾ? ಅದು ಲೈವ್ ಆಗಿ ಸ್ಟೇಜ್ ಮೇಲೆ. ಸೊ ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಜೆ.ಪಿ. ಆಚಾರ್ಯ, ಆರ್ಟಿಸ್ಟ್ ಫಾರ್ ಲೈವ್ ಆರ್ಟ್. Put your hands together for Mr. J.P. Acharya.
23-24ನೇ ಸಾಲಿನ ರಕ್ಷಕ ಶಿಕ್ಷಕರ ವತಿಯಿಂದ ಈ ಕಲಾಕೃತಿಯನ್ನು ಶಾಲೆಗೆ ನೀಡಲಾಗಿದೆ. ಮುಖ್ಯ ಶಿಕ್ಷಕರು ದಯವಿಟ್ಟು ಬರಬೇಕಾಗಿದೆ. ಅಧ್ಯಕ್ಷರು ಪ್ರೌಢಶಾಲಾ ವಿಭಾಗದ ಮಿಸ್ಟರ್ ಜಯಪ್ರಸಾದ್ ಆಚಾರ್ಯ ಅವರು ಎಲ್ಲರೂ ಕ್ಲಾಪ್ ಮಾಡಿ. ಈಗ ನಮ್ಮ ಪ್ರೈಮರಿ ವಿಭಾಗದ ಮುಖ್ಯೋಪಾಧ್ಯಾಯರು ಈ ಕಾಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಇಬ್ಬರು ಮುಖ್ಯೋಪಾಧ್ಯಾಯರಿದ್ದಾರೆ ನಮ್ಮೊಂದಿಗೆ. ಇಟ್ಟಿದ್ರು ಹಾಗೆ ವಿನ್ನರ್ಸ್ ಅನೌನ್ಸ್ಮೆಂಟ್ ಆಗಿದೆ. ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ಅಮನ್ ಬಸ್ ಗೇಮ್ ಆ ಗೇಮ್ ಅಲ್ಲಿ ವಿನ್ನರ್ಸ್ ಇದ್ದಾರೆ. ಟೀಚರ್ ಅಮಿತಾ, ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಮೇಡಮ್. ಇವರಿಗೆ ನಮ್ಮ ಪಿಟಿ ಅಧ್ಯಕ್ಷರು ಈಗ ಪ್ರೈಸ್ ಕೊಡಲಿದ್ದಾರೆ. ಮಿಸ್ಟರ್ ಜೆಪಿ ಆಚಾರ್ಯ ಅವರು. ಮೇಡಮ್ ಶುಭಾಶಿನಿ, ಇವರಿಗೆ ಲಕ್ಷ್ಮೀ ಆಚಾರ್ಯ ನಮ್ಮ ಪಿಟಿ ಅಧ್ಯಕ್ಷರು ಬಂದು ಪ್ರೈಸ್ ಕೊಡ್ಲಿಕ್ಕಿದ್ದಾರೆ. ಸ್ವಲ್ಪ ಒಂದು 5 ನಿಮಿಷ ನಿಲ್ಬೇಕಾಗಿ ಕೇಳಿಕೊಳ್ತೇವೆ. ಟ್ರಸ್ಟ್ನವರ ಸದಸ್ಯರುಗಳ ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಒಂದು ಸಣ್ಣ ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಳ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮಲ್ಲಿ ಶಿಕ್ಷಕ ರಕ್ಷಕ ಸಂಘದವರು ಶಿಕ್ಷಕರ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದಾರೆ. ಈ ಸಲ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸಿ ಶಿಕ್ಷಕರಿಗೆ ಕೊಡುವಂಥ ಗೌರವವನ್ನು ಈ ಸಂಘದ ವತಿಯಿಂದ ಕೊಟ್ಟಿದ್ದಾರೆ. ಈ ಶಾಲೆಯ ಉತ್ತರೋತ್ತರ ಅಭಿವೃದ್ಧಿಗೆ ಎಲ್ಲ ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಕಾರಣೀಭೂತರಾಗಿದ್ದಾರೆ. ಪ್ರತಿ ವರ್ಷ ಆಚರಿಸುವಂತೆ ಈ ಶಿಕ್ಷಕರ ದಿನಾಚರಣೆಯು ಮುಂದಿನ ವರ್ಷಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ವಿಜೃಂಭಣೆಯಲ್ಲಿ ಆಚರಿಸುವಂತಾಗಲಿ. ಎಲ್ಲರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ನಾನು ಈ ಶಾಲೆಯ ಸಂಚಾಲಕನಾಗಿ ಆಡಳಿತ ಮಂಡಳಿ ಪರವಾಗಿ ಎಲ್ಲ ಶಿಕ್ಷಕರಿಗೆ ಶುಭಾಶಯಗಳನ್ನು, ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಹೇಳಿಕೊಂಡು ಈ ಸಮಾರಂಭವನ್ನು ಏರ್ಪಡಿಸಿದ ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ತ್ರಿವೇಣಿ ಇವರಿಗೆ ನಮ್ಮ ಹರಿನಾಕ್ಷಿ ಅಡ್ಯಂತ್ಯ ಅವರು ಪ್ರೈಸ್ ಕೊಡಲಿಕ್ಕಿದ್ದಾರೆ. The first winner is Madam Vinuta. ರವಿರಾಜ್ ಸರ್ ಅವರು ಈಗ ಬಂದು ಅವರಿಗೆ ಪ್ರೈಸ್ ಕೊಡಲಿಕ್ಕಿದ್ದಾರೆ. ಮೇಡಮ್ ಲತಾ, ರವಿಶಂಕರ್ ಸರ್ ಅವರು ಅವರಿಗೆ ಪ್ರೈಸ್ ಕೊಡಲಿಕ್ಕಿದ್ದಾರೆ. ಸರ್ ಪ್ಲೀಸ್ ಅವರಿಗೆ ಪ್ರೈಸ್ ಕೊಡಲಿಕ್ಕಿದ್ದಾರೆ. ಈಗ ಮತ್ತೊಂದು ನೃತ್ಯದ ಮೂಲಕ ನಮ್ಮನ್ನೆಲ್ಲ ಮನರಂಜಿಸಲಿಕ್ಕೆ ನಮ್ಮ ಪಿಟಿಎ ಮೆಂಬರ್ಸ್ ಆಲ್ಸೋ ಆ ಬ್ಯೂಟಿಫುಲ್ ಮಮ್ಮೀಸ್ ಸ್ಟೇಜ್ ಮೇಲೆ ಮತ್ತೊಮ್ಮೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಆರ್ ಬ್ಯೂಟಿಫುಲ್ ಮಮ್ಮೀಸ್. ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರ ಈ ನೃತ್ಯವನ್ನು ತಾವೆಲ್ಲ ನೋಡಿ ಆನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. All right.
ರಾಜಸ್ಥಾನ ಶೈಲಿಯ ಅದ್ಭುತವಾದ ಜನಪ್ರಿಯ ನೃತ್ಯದ ಮೂಲಕ ನಮ್ಮನ್ನೆಲ್ಲ ಮನರಂಜಿಸಿದ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮದ ಬಗ್ಗೆ ನಮ್ಮ ಮುಖ್ಯ ಶಿಕ್ಷಕರು ಪ್ರೌಢಶಾಲಾ ವಿಭಾಗ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗ ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿ ನಿಮ್ಮಲ್ಲಿ. ಒಂದೆರಡು ಶಬ್ದ ಸಿಂಪಲ್ ಆಗಿ ಶಾರ್ಟ್ ಆಗಿ ಹೇಳಿ ಮೇಡಮ್ ಪ್ಲೀಸ್. ಸರ್ವರಿಗೂ ಪ್ರಥಮತ ನಲ್ಮೆಯ ನಮನಗಳು. ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ವತಿಯಿಂದ ಇಂದು ಶಿಕ್ಷಕ ದಿನಾಚರಣೆಯನ್ನು ಆಚರಿಸಿದ್ದಾರೆ. ನಿಜವಾಗ್ಲೂ ಶಿಕ್ಷಕ ವೃತ್ತಿ ಅನ್ನೋದು ಅತಿ ಪೂಜನೀಯ ಹಾಗೂ ಒಂದು ಗೌರವಯುತವಾದ ಒಂದು ವೃತ್ತಿ. ಆದರೆ ಪ್ರಸ್ತುತ ಕಾಲಮಾನದಲ್ಲಿ ಶಿಕ್ಷಕರಿಗೆ ಯಾವ ರೀತಿಯ ಗೌರವ ಸಿಗ್ತದಂತೇಳಿ ನಾವೀಗಾಗಲೇ ನಮ್ಮ ದಿನಪ್ರತಿಯಲ್ಲಿ, ಪತ್ರಿಕೆಯಲ್ಲಿ ಅಥವಾ ವಾಟ್ಸಪ್ಪಲ್ಲಿ ನೋಡಿರ್ಬೋದು. ಅಂಥ ಸನ್ನಿವೇಶದಲ್ಲಿ ನಮ್ಮ ಶಾಲೆಯಲ್ಲಿ ಇಂದು ನಿಜವಾಗಲೂ ತುಂಬ ಅರ್ಥಪೂರ್ಣವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ದಾರೆ. ನಿಜವಾಗ್ಲೂ ನಮ್ಮೆಲ್ಲರ ಮನ ತುಂಬಿ ಬಂತು. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳಿಗೂ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ಮನತುಂಬಿದ ಧನ್ಯವಾದಗಳು. ಅಂತೆಯೇ ಕಾರ್ಯಕ್ರಮ ಮೊದಲಿನಿಂದ ಕೊನೆವರೆಗೂ ಅತ್ಯಂತ ಮನೋಹರವಾಗಿತ್ತು. ಪ್ರತಿಯೊಂದು ಅವರ ನೃತ್ಯ ಅಂತೆ ನಮ್ಮ ಪ್ರಸಾದ್ ಸರ್ ಬಗ್ಗೆ ಎರಡು ಮಾತಿಲ್ಲ. ಅವರ ಕಲೆಯ ಬಗ್ಗೆ ಕೇವಲ ನಿಮಿಷದಲ್ಲಿ ಒಂದು ಅದ್ಭುತ ಕಲಾಕೃತಿಯನ್ನು ನಮ್ಮ ಎದುರು ಮೂಡಿಸಿದ್ದಾರೆ. ಅವರಿಗೂ ಹಾಗೂ ನೃತ್ಯವನ್ನು ಮಾಡಿದಂಥ ಸರ್ವ ಪದಾಧಿಕಾರಿಗಳಿಗೂ ಮನತುಂಬಿದ ಧನ್ಯವಾದಗಳು ಹಾಗೂ ಈ ಒಂದು ಅವಕಾಶವನ್ನು ಒದಗಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕೋಪೇತನೆಯವರಾದ ಮೇಡಮ್ ಸುರೇಖಾ ಅವರು ಧನ್ಯವಾದಗಳು. ಈಗ ಮೇಡಮ್ ಪ್ರಮೀಳಾ ಅವರು ತಮ್ಮ ಅನಿಸಿಕೆಯನ್ನು ನಮ್ಮ ಮುಂದೆ ವ್ಯಕ್ತಪಡಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಪ್ರೋಗ್ರಾಮ್ ಏನೋ ತುಂಬ ಖುಷಿ ಆಯ್ತು ನಮಗೆ. ಫಸ್ಟ್ ಹೇಳಬೇಕಾದ್ರೆ ನಮ್ಮ ಈ ಸಲದ PTA ಕಮಿಟಿ ಕೊರೋನಾದ ನಂತರ ತುಂಬ ಸ್ಟ್ರಾಂಗ್ ಆಗಿರ್ಬೇಕು ಕಾಣಬೇಕು. ಏನೋ ಕೊರೋನಾ ನಂತರ 2 ವರ್ಷ ಕಳೆದು ಹೊಸ ಟೀಮ್ ಫಾರ್ಮ್ ಮಾಡಿ ಆ ಫಾರ್ಮ್ ಅಲ್ಲಿ ಒಂದು ಸಿಸ್ಟಮ್ಯಾಟಿಕಲಿ ಎಲ್ಲ ಪ್ರೋಗ್ರಾಮ್ ಅನ್ನು ಸಹ ಒಂದು ಸಿಸ್ಟಮ್ಯಾಟಿಕಲ್ ಮಾಡಿ ನಮ್ಮ ಟೀಚರ್ಸ್ ಅನ್ನು ತುಂಬಾ ಖುಷಿ ಪಡಿಸಿದ್ದಾರೆ. ಸ್ಪೆಷಲಿ ಹೇಳ್ಬೇಕಾದ್ರೆ ನಮ್ಮ ಪ್ರೈಮರಿ ಟೀಚರ್ಸ್ ಮತ್ತು ಹೈಸ್ಕೂಲ್ ಟೀಚರ್ಸ್ ಪಾಠ ಮಾಡಿ ಎಲ್ಲ ಒಂದು ಟಯರ್ಡ್ ಆಗಿದ್ದಾರೆ. ಯಾಕಂದ್ರೆ ಎಕ್ಸಾಮ್ ಟೈಮ್ 23rd SA1 ಎಕ್ಸಾಮ್ ಅನೌನ್ಸ್ ಆಗಿದೆ. ಎಲ್ಲ ಒಂದು ಟೆನ್ಷನ್ ಇರುವಾಗ ಇವತ್ತು ನಿಮ್ಮ ಒಂದು ಡಾನ್ಸ್ ಮತ್ತು ನಿಮ್ಮ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ ವೇ ಅದನ್ನೆಲ್ಲ ನೋಡಿ ನಮಗೆ ತುಂಬಾ ಒಂದು ರಿಲ್ಯಾಕ್ಸೇಷನ್ ಸಿಕ್ಕಿತ್ತು ಇವತ್ತು. ಸ್ಪೆಷಲಿ ಏನ್ ಹೇಳ್ಬೇಕಾದ್ರೆ ನಮ್ಮ PTA ಲೇಡೀಸ್ ಇವತ್ತು ನಿಮ್ಮ ಮುಂದೆ ಡ್ಯಾನ್ಸ್ ಮಾಡಿದ್ದಾರೆ. ಆ ಡ್ಯಾನ್ಸ್ ಅನ್ನು ನೋಡುವಾಗ ನಮಗೆ ಅನಿಸ್ತದೆ ನಾವು ತುಂಬಾ ಮಿಸ್ ಮಾಡ್ಕೊಂಡಿದ್ದೇವೆ. ಅಂದ್ರೆ ನಮ್ಮಿಂದ ಈಗ ಆಗುದಿಲ್ಲ, ಯಾಕಂದ್ರೆ ನಮ್ಮ ಮಕ್ಕಳಿದ್ದಾರೆ. ಅಷ್ಟು ಒಂದು ಚಂದದ ಡ್ಯಾನ್ಸ್ ವೇದಿಕೆಯಲ್ಲಿ ನಾವು ಅಲ್ಲಿ ಹೊರಗೆ ಕೂತ್ಕೊಂಡು ನೋಡಿದ್ವಿ, ಕೆಳಗೆ ಕೂತ್ಕೊಂಡು ನೋಡುವಾಗ ಆ ಡ್ಯಾನ್ಸ್ ನೋಡುವಾಗ ತುಂಬಾ ಚಂದ ಇತ್ತು. ಯಾಕಂದ್ರೆ ಪ್ರೊಫೆಷನಲ್ ಡ್ಯಾನ್ಸಸ್ ಮಾಡುವ ಹಾಗೆ ಅವರು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಅವರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹೇಳ್ಬೇಕಾದ್ರೆ ಇವತ್ತು ಮಕ್ಕಳು ನಮ್ಮನ್ನು ಫಸ್ಟ್ ಟೈಮ್ ಆರತಿ ಮಾಡಿ ನಮ್ಮ ಕಾಲಿಡಿದು ಅವರೊಂದು ನಮಸ್ಕಾರ ಮಾಡಿದಾಗ ನಿಜ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು. ಇಂಥ ಒಂದು ಸಿಚುವೇಶನ್ ಅನ್ನು ಮಾಡಿಕೊಟ್ಟ ನಮ್ಮ PTA ಕಮಿಟಿಗೆ ತುಂಬಾ ಥ್ಯಾಂಕ್ಸ್. ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಂಥ ಒಂದು ಗ್ರ್ಯಾಂಡ್ ಫಂಕ್ಷನ್ ಅನ್ನು ನಮ್ಮ PTA ಕಮಿಟಿಯವರು, ಅದು 1 ವಾರದ ಟೈಮ್ ಅಲ್ಲಿ ಏನೋ ಒಂದು ಸಣ್ಣ ಭಿನ್ನಾಭಿಪ್ರಾಯದಿಂದ PTA ಪ್ರೋಗ್ರಾಮ್ ಅನ್ನು ಕ್ಯಾನ್ಸಲ್ ಮಾಡಿ
ಭಿನ್ನಾಭಿಪ್ರಾಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇಳ್ಬೇಕು. ಯಾಕಂದ್ರೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಪ್ರೋಗ್ರಾಮ್ ಅನ್ನು ಪುನಃ ಮಾಡಿ 2 ದಿವಸದಲ್ಲಿ. ಹ್ಯಾಟ್ಸ್ ಆಫ್ ಟು ಆಲ್ ದ PTA ಮೆಂಬರ್ಸ್. ಹಾಗೆ ನಮ್ಮ ಮಕ್ಕಳಿಗೂ ಸಹ ಟೀಚರ್ಸ್ ಅನ್ನು ನೋಡಿ ನೋಡಿ ಟಯರ್ಡ್ ಆದ ನಮ್ಮ ಮಕ್ಕಳು PTA ಮೆಂಬರ್ಸ್ ನೀವು ಮಾಡಿದ ಈ ಪ್ರೋಗ್ರಾಮ್ ಅನ್ನು ನೋಡಿ ಭಾರಿ ಖುಷಿಯಲ್ಲಿದ್ದಾರೆ. ಹೌದಲ್ಲ ಮಕ್ಕಳೇ? ಭಾರಿ ಖುಷಿಯಲ್ಲಿದ್ದಾರೆ. ಎಲ್ಲ PTA ಲೇಡೀಸ್ ಮತ್ತು ನಮ್ಮ PTA ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಎಲ್ಲರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್ ಪ್ರವೀಣಾ. ಮುಖ್ಯ ಶಿಕ್ಷಕೋಪಾಧ್ಯಾಯಿ ಹಿರಿಯ ಪ್ರಾಥಮಿಕ ವಿಭಾಗ, ಕಿರಿಯ ಪ್ರಾಥಮಿಕ ವಿಭಾಗ. ಈಗ ಬಾಳಿನ ಪಯಣದ ಬಗ್ಗೆ ನಮ್ಮ PTA ಮೆಂಬರ್ ಸುನೀತಾ ಅವರು ಒಂದು ಭಾವಗೀತೆ ಹಾಡಿದ್ದಾರೆ. ಒಳಿತು ಮಾಡು ಮನುಜ, ಒಳಿತು ಮಾಡು ಮನುಜ ನೀನಿರುದು 3 ದಿವಸ, ಒಳಿತು ಮಾಡು ಮನುಜ ನೀನಿರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಹೊನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಜ ನೀನಿರುದು 3 ದಿವಸ, ಒಳಿತು ಮಾಡು ಮನುಜ ನೀನಿರುದು 3 ದಿವಸ. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರುವುದು ಬಾಡಿಗೆ ಮನೆಯಾಗೆ, ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನುಜ ನೀನಿರುದು 3 ದಿವಸ, ಒಳಿತು ಮಾಡು ಮನುಜ ನೀನಿರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಹೊನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಜ ನೀನಿರುದು 3 ದಿವಸ, ಒಳಿತು ಮಾಡು ಮನುಜ ನೀನಿರುದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಸುರಿಯಬ್ಯಾಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನುಜ ನೀನಿರುದು 3 ದಿವಸ, ಒಳಿತು ಮಾಡು ಮನುಜ ನೀನಿರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ,
ಉಳಿತು 3 ದಿವಸ. ಥ್ಯಾಂಕ್ ಯು. ವಿಘ್ನ ವಿನಾಶಕನಿಗೆ ಪಾದ ಕಮಲಗಳಿಗೆ ನಮಿಸುತ್ತಾ ನಮ್ಮೆಲ್ಲ ಕಾರ್ಯಕ್ರಮದ ವಿಘ್ನಗಳನ್ನು ತೊಡೆದು ಹಾಕಿದಂಥ ವಿಘ್ನ ವಿನಾಶವನ್ನು ನಾವೆಲ್ಲರೂ ನೆನವರಿಸುತ್ತಾ, ಅದೇ ರೀತಿ ವಿದ್ಯೆಗೆ ಅಧಿಪತಿ ಮಾತೆಯಾಗಿ ಶಾರದಾ ಮಾತೆಯನ್ನು ನೆನವರಿಕೆ ಮಾಡುತ್ತಾ ಮಂಗಳೂರು ಸೋಮೇಶ್ವರ ಒಚ್ಚಿಲ ಪರಿಸರದ ಸಂಕೊಲಿಗೆಯಲ್ಲಿ ನೆಲೆ ನಿಂತಿರುವಂಥ ಭಗವತಿ ಹೆಸರಿನ ಭಗವತಿ ತಾಯಿಯ ಶಾಲೆಯಾದಂತಹ ಭಗವತಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಟ್ರಸ್ಟ್ನವರನ್ನು ವಂದಿಸುತ್ತಾ ಅವರಿಗೆ ಅವರು ನಮಗೆ ಕಾರ್ಯಕ್ರಮವನ್ನು ಮಾಡಲು ಈ ವೇದಿಕೆಯನ್ನು ಕೊಟ್ಟಂತಹ ಟ್ರಸ್ಟ್ನವರಿಗೆ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ಅದೇ ಮುಖಾಂತರ ನಮಗೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ಚಿಲುಮೆಯಾಗಿ ನಮ್ಮೆದುರು ಭಗವತಿ ಶಾಲೆಯ ಚಿಕ್ಕ ದೇವರುಗಳಂತೆ ಹೇಳ್ಬೋದು. ಈ ಮಕ್ಕಳನ್ನು ಸ್ವಲ್ಪ ತುಂಟತನ ಮಾಡಿದ್ರು ಭಗವತಿ ಶಾಲೆಯ ಶಿಸ್ತನ್ನು ತುಂಬ ಶಿಸ್ತು ಮಾಡದೆ ಶಿಸ್ತಿನಿಂದ ಕೂತ್ಕೊಂಡು, ಮಕ್ಕಳಂದರೆ ನಮಗೆಲ್ಲರಿಗೂ ಗೊತ್ತುಂಟು, ನಾವೆಲ್ಲರೂ ಮಕ್ಕಳಿರುವಾಗ ಏನು ಮಾಡುತ್ತೇವೆ ಅಂತೇಳಿ ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಇನ್ನು ಮುಂದೆ ಮಕ್ಕಳು ಬೆಳೆದು ಬೇರೆ ಬೇರೆ ವೇದಿಕೆಯಲ್ಲಿ ಅವರವರ ಪ್ರತಿಭೆಯನ್ನು ತೋರಿಸಲಿದ್ದಾರೆ. ಅದೇ ರೀತಿ ಈ ಮಕ್ಕಳು ಚಿಕ್ಕದಿರುವಾಗ ಇವರು ದೊಡ್ಡದಾಗುವಾಗ ಇನ್ನೇನು ಮಾಡ್ತಾರೆ ಅಂತೇಳಿ ಚಿಕ್ಕದಿರುವಾಗ ಇವರಿಗೆ ನೆನಪಿರುವುದಿಲ್ಲ. ಆದರೂ ಕೆಲವರು ಹೇಳ್ತಾರೆ ಭಾರಿ ಜೋರಿದ್ದ, ಭಾರಿ ಲೂಟಿ ಮಾಡ್ತಾ ಇದ್ದ ಅಂತೇಳಿ. ಆದರೆ ಈ ಮಕ್ಕಳು ಇನ್ನೂ ಸಹ ಬೆಳೆದು ಉದ್ಧಾರವಾಗಿ ಈ ಶಾಲೆಯ ಹೆಸರನ್ನು, ಅದೇ ರೀತಿ ತಂದೆ ತಾಯಿಯ ಹೆಸರನ್ನು, ಈ ಶಾಲೆಯ ಶಿಕ್ಷಕರ ಹೆಸರನ್ನು ಬೆಳೆಸಿ ಈ ಪರಿಸರದ ಭಗವತಿಯ ಶಾಲೆಯ ತಾಯಿಯ ಅಮ್ಮನವರ ಹೆಸರನ್ನು ಸಹ ಇನ್ನು ಮುಂದೆ ಎಲ್ಲ ಕಡೆ ವಿಸ್ತರಿಸಿ ನಮಗೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟ ಶಿಕ್ಷಕರಿಗೆ ಅನಂತ ಅನಂತ ಧನ್ಯವಾದಗಳನ್ನು ರಕ್ಷಕರ ಪರವಾಗಿ ನಾವು ಕೋರ್ತಾ ಇದ್ದೇವೆ. ಅದೇ ರೀತಿ ರಕ್ಷಕ ಶಿಕ್ಷಕ ಸಂಘದ ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟಂತ ಟೀಚರ್ಸ್ನವರಿಗೂ ಮತ್ತು ಟ್ರಸ್ಟ್ನವರಿಗೂ ಮತ್ತು ರಕ್ಷಕ ಸಂಘದ ಎಲ್ಲ ತಾಯಂದಿರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ವಂದಿಸುತ್ತಾ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ಹೊಸಕೊರಲ್ ಮತ್ತು ಹಬ್ಬಕ್ಕ ಟಿವಿ ಅವರು ಈ ಪ್ರೋತ್ಸಾಹವನ್ನು ಇನ್ನಷ್ಟು ವಿಸ್ತರಿಸಿ ಈ ಪ್ರಶಂಸೆಗೆ ನಮ್ಮನ್ನು ಪ್ರಾರ್ಥನೆ ಮಾಡುವವರು ಅವರಿಗೆ ನಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ, ಮಕ್ಕಳ ಪರವಾಗಿ, ಹಾಗೆ ಟೀಚರ್ಸ್ನವರ ಪರವಾಗಿ, ಹಾಗೆ ಟ್ರಸ್ಟ್ನವರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಒಂದೇ ಮಾತ್ರ. ರವಿರಾಜರವರಿಗೂ ಧನ್ಯವಾದಗಳು. ಮೊದಲಿಂದಲೂ ಇದುವರೆಗೂ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ ಅಮೃತ ಮೇಡಮ್ ಇವರಿಗೂ ಧನ್ಯವಾದಗಳು.